ಶ್ರೀಮಂತ ಪ್ರಾಕೃತಿಕ ಸಂಪನ್ಮೂಲಗಳ ಭಾರತವು ಶ್ರೀಮಂತ ದೇಶವಾಗುವುದು ವಿಶೇಷವಲ್ಲ. ಅದರ ಭವಿಷ್ಯದ ಸ್ವರೂಪ ಮಾತ್ರ ಬದಲಾಗುವ ಸೂಚನೆ ಇಲ್ಲ. ಭಾರತವು ಲೋಕದ ನಂಬರ್ 1 ಆರ್ಥಿಕತೆ. ಆದರೆ ಏನಾಗ್ತದೆ? ಯಥ ಪ್ರಕಾರ ಜಗತ್ತಿನ 20% ಬಡವರು ಭಾರತದಲ್ಲೇ ಇರುತ್ತಾರೆ. 20 ಜನರ ಕೈಯಲ್ಲಿ ದೇಶದ 75% ಸಂಪತ್ತು ಇರುತ್ತದೆ. ಅವರಲ್ಲಿ ಒಂದಿಬ್ಬರಲ್ಲಿ ದೇಶದ 25% ಸಂಪತ್ತು ಕೊಳೆಯುತ್ತಿರುತ್ತದೆ. ಒಂದಿಬ್ಬರು ಜಗತ್ತಿನ ಅತಿ ಸಿರಿವಂತ ವ್ಯಕ್ತಿಗಳಾಗಿರುತ್ತಾರೆ. ಪ್ರಧಾನಿ ಮೋದಿಯವರು ವಿಶ್ವಗುರು ಆಗಲು 2 ಬಾರಿ ಉದ್ಯಮಿಗಳ ಸಾಲ ಮನ್ನಾ ಮಾಡಿದ್ದಾಗಿದೆ ಹಾಗೂ ರೈತರು ಸಾಲಗಾರರು ಸಾಯುವ ವ್ಯವಸ್ಥೆ ಮಾಡಿದ್ದು ಆಗಿದೆ. ಗುಜರಾತ್ನ ಉದ್ಯಮಿಗಳು ಮತ್ತಷ್ಟು ಬ್ಯಾಂಕ್ ಮುಳುಗಿಸಿ ಷೇರು ನುಂಗಿ ಪರಾರಿಯಾಗಿರುತ್ತಾರೆ. ಬೇರೆ ದೇಶದವರಿಗೂ ಜಾಗ ಮಾಡಬೇಕಾಗಿರುವುದರಿಂದ ಭಾರತದವರ ಠೇವಣಿಗೆ ಸದ್ಯ ಸ್ಥಳವಿಲ್ಲ ಎಂದು ಸ್ವಿಸ್ ಬ್ಯಾಂಕ್ಗಳವರು ಹೇಳಬಹುದು. ಹಣದ ಹೊಳೆಯಲ್ಲಿ ಬಡವರ ಹೆಣಗಳು ತೇಲಿ ಬರುವುದು ನಿಲ್ಲುವುದಿಲ್ಲ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vortex. Invest smart. Invest in Mangaluru.